ಸಿಂಡಿಕೇಟ್ ಬ್ಯಾಂಕಿನ ಸ್ಥಾಪನೆ ದಿನಾಚರಣೆಯ ಅಂಗವಾಗಿ ಹಸಿವು ಮುಕ್ತ ಸಮಾಜಕ್ಕಾಗಿ ಪಣ ತೊಟ್ಟಿದೆ. ಇಂದು ಸಿಂಡಿಕೇಟ್ ಬ್ಯಾಂಕ್ ಹಾಗೂ ಲಯನ್ಸ್ ಕ್ಲಬ್ ಸಂಯೋಗದಲ್ಲಿ ಸಂತೃಪ್ತಿ ಎನ್ನುವ ಶೀರ್ಷಿಕೆಯೊಂದಿಗೆ ಹಸಿವು ನಿವಾರಣೆಯತ್ತ ಕಾರ್ಯಕ್ರಮ ಮಣಿಪಾಲದ ಟೈಗರ್ ಸರ್ಕಲ್ ಬಳಿ ಇರುವ ರಿಕ್ಷಾ ನಿಲ್ದಾಣದ ಬಳಿ ನಡೆಯಿತು. ಉಡುಪಿ ಜಿಲ್ಲೆಯ ಗವರ್ನರ್ ಡಾಕ್ಟರ್ ಶಿವರಾಮ್ ಶೆಟ್ಟಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಹಸಿವು ನೀಗಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ. ಈ ಪ್ರಾಜೆಕ್ಟ್ನಿಂದ ನನಗೆ ತುಂಬಾ ಸಂತೋಷವಾಗಿದೆ. ಒಳ್ಳೆಯ ಕೆಲಸವನ್ನ ಮಾಡುತ್ತಾರೆ. ಇದಕ್ಕೆ ನನ್ನ ಸ್ಪಂದನೆ ಇದೆ ಎಂದು ಅವರು ಹೇಳಿದರು. ನಮಸ್ಕಾರ. ನಾವು ಲಯನ್ಸ್ ಕ್ಲಬ್ ಮಣಿಪಾಲದಿಂದ ಬಂದಿದ್ದೀವಿ. ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಧ್ಯೇಯವಾಕ್ಯ ಈ ವರ್ಷ ಇರೋದು ರಿಲೀವಿಂಗ್ ಹಂಗರ್ ಅಂತೇಳಿ. ಅದರಡಿ ನಾವು ಹಮ್ಮಿಕೊಂಡಿರೋ ಒಂದು ಬೃಹದಾಕಾರದ ಪ್ರಾಜೆಕ್ಟ್ ಅಂದರೆ ಸಂತೃಪ್ತಿ ಅಂತ ಒಂದು ಸಮುದಾಯ ಶಿಥಿಲೀಕರಣ ಯಂತ್ರ, ಕಮ್ಯುನಿಟಿ ಫ್ರಿಡ್ಜ್. ಇದನ್ನು ನಾವು ಟೈಗರ್ ಸರ್ಕಲ್ ಆಟೋ ಸ್ಟ್ಯಾಂಡ್ನಲ್ಲಿ ಇನ್ಸ್ಟಾಲೇಷನ್ ಇವತ್ತು ನಡೀತಾ ಇದೆ. ಅದರದ್ದು ಇನಾಗ್ರೇಷನ್ ಇವತ್ತು ನಡೀತಾ ಇದೆ. ಇದೇ 8 ವರ್ಷಗಳ ಹಿಂದೆ ಇಲ್ಲೇ ಒಂದು ತಣ್ಣನೆ ವಾಟರ್ ಫಿಲ್ಟರ್ ಒಂದು ಇನ್ಸ್ಟಾಲ್ ಮಾಡಿದ್ವಿ. ಅದರದ್ದೇ ಯಶಸ್ಸಿನ ಒಂದು ಸೆಕೆಂಡ್ ಹಂತ ಅಂತ ಇದನ್ನು ಹೇಳ್ಬೋದು. ಇದರಿಂದ ಬಹಳಷ್ಟು ಜನಕ್ಕೆ ಇಲ್ಲಿನ ಜನಕ್ಕೆ ಉಪಯೋಗ ಆಗಬೇಕು ಅಂತ ಹೇಳಿ ಈ ಒಂದು ಜಾಗವನ್ನು ಚೂಸ್ ಮಾಡ್ಕೊಂಡಿದ್ದೀವಿ. ನಮ್ಮ ಕ್ಲಬ್ಬಿನ ಅಧ್ಯಕ್ಷರು ಶ್ರುತಿ ಶೆಣೈ ಅವರು ಇದನ್ನು ಮುಂದುವರಿಸ್ತಾರೆ. ಈ ಒಂದು ಪ್ರಾಜೆಕ್ಟಿಗೆ ನನಗೆ ಬೆಂಬಲ ಕೊಟ್ಟರು ಸುಮಾರು ಜನ ಇದ್ದಾರೆ. DC ಸುರಿಗೆ ಈ ವಿಷಯವನ್ನು ಹೇಳಿ, ಸರಿತಾ ಸಂತೋಷಿಗೆ ಹೇಳಿ ಈ ಒಂದು ಧ್ಯೇಯವನ್ನು ಅವರಿಗೆ ಕೊಟ್ಟಿದ್ದರು. ಅದರ ನಂತರ ಅವರು ಅದೇ ಮುಂದುವರಿಸ್ತಾ ಹೋಗಿ ಈ ಒಂದು ವಿಷನಿಗೆ ಅವರು ಒಂದು ಇದು ಮಾಡಿದ್ದಾರೆ. ಹಾಗಾಗಿ ನಾವು ಪ್ರಥಮವಾಗಿ DC, ಸಿಂಡಿಕೇಟ್ ಬ್ಯಾಂಕ್ ಮತ್ತು ಸೋಷಿಯಲ್ ಎಂಡೆವರ್ ಗ್ರೂಪ್ಸ್, ಟ್ಯಾಪ್ಮಿ ಮತ್ತು ರಿಕ್ಷಾ ಚಾಲಕರ ಮಾಲಕರ ಮತ್ತು ಚಾಲಕರ ಸಂಘ ಇವರ ಒಟ್ಟಿಗೆ ಸಹಕಾರ ತಗೊಂಡು ನಾವು ಮಾಡ್ತಾ ಇದ್ದೇವೆ ಈ ಪ್ರಾಜೆಕ್ಟನ್ನು. ಮತ್ತು ಇದು ಫುಡ್ ಝೋನ್ ನಮಗೆ ಸಹಕಾರ ಕೊಡ್ತಾ ಇದೆ. ಮತ್ತು ಎಲ್ಲ ಡಿಪಾರ್ಟ್ಮೆಂಟ್, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅವರು ಸಹ ಸಹಕಾರ ಕೊಡ್ತಾ ಇದ್ದೇವೆ. ಈ ಮುನ್ಸಿಪಾಲ್ಟಿ ಸಹ ನಮಗೆ ಅದರದ್ದು ಸಹಕಾರ ಕೊಡ್ತಾ ಇದ್ದಾರೆ. ಮತ್ತು ಇದರ ಒಂದು ಏನಂದರೆ ಇಷ್ಟು ಹೋಟೆಲ್ಗಳಿದ್ದೇವೆ. ಅದರಲ್ಲಿ ಒಂದು ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ಹೋಟೆಲ್ಗಳಿಂದ ನಾವು ಸ್ವಲ್ಪ ಬೆಳಿಗ್ಗೆದು ತಿಂಡಿ, ಮಧ್ಯಾಹ್ನ ಊಟ, ಮತ್ತು ಈಗ ಸದ್ಯಕ್ಕೆ 2 ಶುರು ಮಾಡ್ತಾ ಇದ್ದೇವೆ. ಒಂದು 2-3 ತಿಂಗಳಾದ ನಂತರ ಕಮ್ಯುನಿಟಿಗೆ ನಾವು ಇದು ಮಾಡ್ತೇವೆ. ಅನ್ನೊಂದು ಮಸ್ತು ಅದೇ ನಾವು ಗೊತ್ತುಂಟು. ಯಾಕಂತ ಹೇಳಿದರೆ ಈ ಹಸು ನೀಗಿಸುವಂಥದ್ದು ಎಲ್ಲಿ ಸಾಧ್ಯ ಇಲ್ಲ ಅವನಿಗೆ. ಏನೋ ಅವನಲ್ಲಿ ಅಂಥ ಆರ್ಥಿಕ ಪರಿಸ್ಥಿತಿಯಲ್ಲಿ ಏನ ಮಟ್ಟದಲ್ಲಿ ಇದ್ದವನಿಗೆ ಇದನ್ನು ಕೊಡುವಂಥ ಒಂದು ಕೆಲಸ ಕಾರ್ಯಕ್ರಮ. ಇದರಲ್ಲಿ ಒಳ್ಳೆಯ ಕೆಲಸ ಈ ಒಂದು ನಮ್ಮ ಮಣಿಪಾಲ್ ಕ್ಲಬ್ಬಿನವರು ಈ ಒಂದು ಒಳ್ಳೆ ಪ್ರಾಜೆಕ್ಟ್ ಅಂತ ಕೈಗೊಂಡಿದ್ದಾರೆ. ಒಳ್ಳೆ ಪ್ರಾಜೆಕ್ಟ್ ಇದು. ಈ ಪ್ರಾಜೆಕ್ಟ್ ನನಗೆ ಖುಷಿಯಾಗಿದೆ. ಇದರಲ್ಲಿ ನಮ್ಮ ಜಿಲ್ಲೆ ಕೊಡೋದಕ್ಕೆ ನಾವು ಸ್ಪಂದಿಸ್ತೇವೆ. ನಾನು ಸಂತೋಷಪಟ್ಟ ಒಂದು ಅತ್ಯುತ್ತಮವಾದ ಒಂದು ಕೆಲಸ ಈ ಹಸು ನೀಗಿಸುವಂಥ ಕೆಲಸ ಮಾಡಿದ್ದಾರೆ. ಅವರಿಗೆ ನಾವು ಜಿಲ್ಲೆ ಕೂಡ ಅವರಿಗೆ ಸ್ಪಂದಿಸಿ ಅವರು ಇದಕ್ಕಿಂತ ಹೆಚ್ಚಿಗೆ ಬೇರೆ ಬೇರೆ ಕಡೆಯಲ್ಲಿ ಮಾಡಬೇಕೆಂಬ ನನ್ನ ಆಸೆ, ಆಕಾಂಕ್ಷೆಗಳಿದೆ. ಮುಂದೆ ಏನಾಗ್ತದೆ ನೋಡಿಕೊಂಡು ಏನು ಹೇಳ್ತೇನೆ. ಈ ಒಂದು ಪ್ರಾಜೆಕ್ಟನ್ನು ನಮ್ಮ ಮೇಡಮ್ ಸರಿತಾ ಸಂತೋಷ್ ಅವರು ಹಾಗೆ ನಮ್ಮ ಶ್ರುತಿ ಶೆಣೈ ಅವರು, ಗಣೇಶ್ ಪೈ ಅವರು ನಮ್ಮ ಹತ್ರ ಬಂದೊಂದು ಎಕ್ಸ್ಪ್ಲೇನ್ ಮಾಡಿದಾಗ ನಮಗೊಂದು ಮಾಡ್ಬೋದು, ತುಂಬ ಖುಷಿ ಆಯಿತು. ಅದೇ ರೀತಿ ನಮಗೊಂದು ವಾಟರ್ ಫಿಲ್ಟ್ರನ್ನು ಮಾಡಿಕೊಟ್ಟಿದ್ರು. ಅದೊಂದು 7-8 ವರ್ಷದಿಂದ ಒಳ್ಳೆ ಉತ್ತಮವಾಗಿ ನಡೆಸ್ಕೊಂಡು ನಾವು ಬಂದಿದ್ದೇವೆ. ಇದನ್ನು ಸಹ ನಿಮ್ಮ ಒಂದು ಸುಪಾರ್ತಿ ಕೊಡ್ತೇವೆ, ನೀವು ಅದನ್ನು ಮಾಡ್ಕೊಳ್ಬೇಕಂತ ಹೇಳಿದ್ರು. ಅದೇ ರೀತಿ ತುಂಬ ಚೆನ್ನಾಗಿದೆ ಪ್ರಾಜೆಕ್ಟ್, ತುಂಬ ಚೆನ್ನಾಗಿದೆ. ಒಂದು ಬಡವರು ಮಣಿಪಾಲದಲ್ಲಿ, ಯಾಕಂದರೆ ನಮ್ಮದೊಂದು ಪೇಷೆಂಟ್ ಇರ್ತಾರೆ, ಪೇಷೆಂಟ್ ಪಾರ್ಟಿ ಇರ್ತಾರೆ, ಹಾಗೆ ಕೆಲವರು ಬಡವರೆಲ್ಲ ಇರ್ತಾರೆ. ಅವರಿಗೆ ತುಂಬ ಅನುಕೂಲ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ. ಇದನ್ನು ತುಂಬ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ನಮಗೊಂದು ಪ್ಯಾಕೆಟ್ಸಲ್ಲಿ ಇರ್ತದೆ. ಅಂದರೆ ಇಟ್ ವಿಲ್ ಬಿ ಲೈಕ್ ಸಾಂಬಾರ್ ರೈಸ್, ಇಲ್ಲ ಸಾಂಬಾರ್ ಇಡ್ಲಿ, ಅದು ಥರ ನಾವು ಫುಡ್ ಬ್ರೇಕ್ಫಾಸ್ಟ್ ಅರೌಂಡ್ 10 to 20 ಪ್ಲೇಟ್ ಇಲ್ಲಿ ನಾವು ಇಡ್ತೇವೆ ಬೆಳಿಗ್ಗೆ. ಮತ್ತು ಮಧ್ಯಾಹ್ನ 3:30 5:30 ಗಂಟೆ ತನಕ ಲಂಚ್. ಅದು ಸಹ ಅರೌಂಡ್ 20 ಪ್ಯಾಕೆಟ್ ಸ್ಟಾರ್ಟಲ್ಲಿ 3 ಮಂತ್ಸ್ ನಾವು ಟ್ರಯಲ್ ಬೇಸಿಸಲ್ಲಿ ಮಾಡ್ತೇವೆ. ಮತ್ತು ಬೇರೆ ಹೋಟೆಲ್ ಓನರ್ಸ್ ಅಸೋಸಿಯೇಷನ್ ಮತ್ತು ಮಣಿಪಾಲ್ ಯೂನಿವರ್ಸಿಟಿ ಫುಡ್ ಕೋರ್ಟ್ ಅಲ್ಲಿ ಎಲ್ಲ ಫುಡ್ ತುಂಬ ಅವೈಲೇಬಲ್ ಉಂಟು, ಅದು ನಾವು ತರ್ತೇವೆ. ಸೊ ಸ್ಟಾರ್ಟಿಂಗಲ್ಲಿ ವಿ ಆರ್ ಗೋನ್ ಟು ಕೀಪ್ ಅರೌಂಡ್ 10 to 20 plates of breakfast.
10 to 20 plates of lunch. ಅದು ಬಂದು ನಮ್ಮದು ಎಲ್ಲ ಒಂದು ಸ್ಮಾಲ್ ಸ್ಟೆಪ್